Nama TV presents I know Dance Mommy Dance. Dance mommy, dance mommy, Dance, mommy, dance. dance mommy, Dance, mommy, dance. dance mommy. Mommy, mommy, get it, dance, mommy. Cooking, fighting, side, get it, dance, mommy. Smile, got to face in a dance, mommy. Mommy, mommy, dance, mommy, dance, mommy. Colorful, stationally. Namma, baby, gracefully. Even Namma star, mommy. Mommy, mommy, dance, mommy. Dance mommy, Dance, mommy, dance. 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 ನನ್ನ ಹೆಸರು ರೇಷ್ಮಾ ಫ್ಲಾವಿಯಾ ಮೋರಸ್. ನಾನು ವಾಮಂಜೂರಿಂದ ಬಂದಿದ್ದೇನೆ. ನಾನು ಆವೆಮರ ಡ್ರೈವಿಂಗ್ ಸ್ಕೂಲಲ್ಲಿ ಟೂ ವೀಲರ್ ಕೈನೆಟಿಕ್ ಕಾರೆಲ್ಲ ಕಲಿಸ್ತಿದ್ದೇನೆ. ನನಗೆ ನನ್ನ ಹಸ್ಬೆಂಡಿಂದ ಪ್ರೋತ್ಸಾಹ ಮತ್ತು ನನ್ನ ತಂದೆ ತಾಯಿ ಹಾಗೆ ಎಲ್ಲ ಫ್ಯಾಮಿಲಿಯಿಂದ ನನಗೆ ಸಪೋರ್ಟ್ ಇದೆ. ನಾನು ಇದಕ್ಕಿಂತ ಮುಂಚೆ ಕೆಲವು ಕಾಂಪಿಟೇಷನಲ್ಲಿ ನಾನು ಭಾಗವಹಿಸಿದ್ದೇನೆ. ಅದೇ ಫಸ್ಟ್ ಪ್ರೈಸ್ ಸಿಕ್ಕಿದೆ ನನಗೆ. ಮತ್ತು ಹೀಗೆ ಕೆಲವು ಕಡೆ ನಾನು ಪ್ರೋಗ್ರಾಮ್ ಸಹ ಕೊಟ್ಟಿದ್ದೇನೆ. ನನಗೆ ನನ್ನ ಹಸ್ಬೆಂಡ್ ಹೇಳಿದ್ರು ಹೀಗೆ ಉಂಟು ನೀನು ಹೋಗು ಅಂತ ಹೇಳಿದರು. ಸಪೋರ್ಟ್ ಮೇಯ್ಲಿ ನನ್ನ ಹಸ್ಬೆಂಡ್ ಹೇಳಿದರು. ಆದಮೇಲೆ ಓಕೆ ಅಂತ ಹೇಳಿದೆ. ಮತ್ತು ನಮ್ಮ ತಂದೆ ಹೇಳಿದರು ಹೋಗು ಮಾಡು ಅಂತೇಳಿ. ಮತ್ತು ನನಗೆ ಆ ತಂದೆಯೇ ಒಂದು ಕೊರಿಯೋಗ್ರಾಫರ್ ಮಾಡಿಕೊಟ್ರು. ಅವರು ಒಳ್ಳೆ ಮಾಡಿ ನನಗೆ ಕಲಿಸಿದ್ದಾರೆ. ನಮ್ಮ ತಂದೆ ವಿಲಿಯಂ ಡಿಸೋಸ್ ಅಂತೇಳಿ ಅವ್ರದ್ದು ಡ್ರೈವಿಂಗ್ ಸ್ಕೂಲ್ ಉಂಟು ಆವೆಮರಿಯ ವಾಮಂಜೂರಲ್ಲಿ. ಮತ್ತು ಇದು ನನ್ನ ಹಸ್ಬೆಂಡ್ ಅವರು ಮೆಕ್ಯಾನಿಕ್ ಮಾರುತಿ ಇದೆಲ್ಲ 4 ವೀಲರ್ ಗ್ಯಾರೇಜ್ ಉಂಟು. ನನ್ನ ಮಗ 6 ಇಯರ್ಸ್ ಓಲ್ಡ್. ಅವನು UKGಯಲ್ಲಿ ವಿದ್ಯಾಜ್ಯೋತಿ ವಾಮಂಜೂರಲ್ಲಿ ಕಲಿತಿದ್ದಾನೆ. All the best. ಥ್ಯಾಂಕ್ ಯು. Dance, mommy, dance. मैं तेनू समझावा कि ना तेरे बिना लगदा जी. मैं तेनू समझावा कि ना तेरे बिना लगदा जी. तू की जाने प्यार मेरा मैं करूं इंतजार तेरा. तू दिल को यूं जान मेरी जान मेरी. तेरे नाल सजना वे मेरा दिल धड़के मेरा दिल धड़के. तेरे नाल सजना वे मेरा दिल धड़के मेरा दिल. आशिकी हयाती नसीबी हबीबी आशिकी. लवली हो गईया नाम तेरा पढ़ के नाम तेरा पढ़ के. मैं लवली हो गईया नाम तेरा पढ़ के नाम तेरा. मैं लवली हो गईया नाम तेरा पढ़ के नाम तेरा पढ़ के. मैं लवली हो गईया नाम तेरा पढ़ के नाम तेरा. ये जो एंगल है लाल
ರೇಷ್ಮಾ, ಹೇಳಿ ಮೇಡಮ್. ನೀವು ಡಾನ್ಸ್ ಮಾಡೋದು ನೋಡುವಾಗ ಒಂದು ಇಂಟ್ರೆಸ್ಟಿಂಗ್ ಥಾಟ್ ನನ್ನ ಮನಸ್ಸಿಗೆ ಬಂತು. ಯಾಕಂದರೆ ನೀವು ಡ್ರೈವಿಂಗ್ ಇನ್ಸ್ಟ್ರಕ್ಟರ್ ಅಲ್ವಾ? ಹೌದು. ಕರೆಕ್ಟ್. ಸೊ ಅಲ್ಲಿ ಕೂಡ ಯು ಯೂಸ್ ಯುವರ್ ಫೀಟ್. ಒಂದು ಬ್ರೇಕಿಗೆ, ಒಂದು ಆಕ್ಸಿಲೇಟರಿಗೆ, ಒಂದು ಕ್ಲಚ್ಗೆ ಅಂತ ಹೇಳಿ 2 ಕಾಲನ್ನು 3 ಜಾಗದಲ್ಲಿ ಯೂಸ್ ಮಾಡ್ತೀರಿ. ಡ್ಯಾನ್ಸ್ ಮಾಡುವಾಗ ಕೂಡ ಡ್ಯಾನ್ಸ್ ಮಾಡುವಾಗ ಪುನಃ ಅಲ್ಲಿ ಅರುಣ್ ಅಂತೂ ಹೇಳ್ತಾರೆ ಫೀಟ್ ಮೂವ್ಮೆಂಟ್. ಸೊ ನಿಮಗೇನಾದರೂ ಅದರಲ್ಲಿ ಸಿಮಿಲಾರಿಟಿ ಕಾಣ್ತದ? ಡ್ರೈವ್ ಮಾಡುವಾಗ ಏನಾದ್ರು ಡ್ಯಾನ್ಸ್ ಮಾಡೋ ಆಸೆ ಹುಟ್ಟಿ ಡ್ಯಾನ್ಸ್ ಏನಾದರೂ ಮಾಡಿದ್ದೀರಾ? ಇಲ್ಲಲ್ವಾ? ಓಕೆ. ಸ್ವಲ್ಪ ಡ್ರೈವಿಂಗ್ ಕಲಿಸುವಾಗಲೇ ಸ್ವಲ್ಪ ಹೇಳ್ತಿದ್ರ 1 2 3 1 2 3 ಆಗಿ ನೀವು ಅಲ್ಲಿ ಸಾಂಗ್ ಇಟ್ಕೊಂಡು ಸ್ವಲ್ಪ ಅವ್ರಿಗೆ ಹೇಳುವಾಗಲೇ ನೀವು ಸಹ ಕಾಲಲ್ಲಿ ಇಲ್ಲಿ ಇಡ್ತಾ ಇದ್ರೆ ಇಲ್ಲಲ್ಲ? ಸರಿ, ನಿಮ್ಮ ಡಾನ್ಸಿನ ಬಗ್ಗೆ ಹೇಳಬೇಕಿದ್ರೆ ಮೆಡ್ಲಿ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀರಿ. ಬಟ್ ಮೆಡ್ಲಿ ಮಾಡುವಾಗ ನೀವು ಆ ಫಸ್ಟ್ ಸಾಂಗ್ ತುಂಬ ಕಮ್ಮಿ ಇಟ್ಟು ಮತ್ತು ಫುಲ್ ಇನ್ನೊಂದು, ವಾಟ್ ವಾಸ್ ದ ಪಾಯಿಂಟ್ ಇನ್ ಹ್ಯಾವಿಂಗ್ ಅ ಮೆಡ್ಲಿ? ಈಗ ಒಂದೇ ಮೆಡ್ಲಿ ಮಾಡುವಾಗ ನೀವೊಂದು 3 ಸಾಂಗ್ಸ್ ತಂದು ಸಾಕಷ್ಟು ಅಲ್ಲ, 2ಕ್ಕೂ ಸಾಧಾರಣ ಒಂದೇ ರೀತಿಯ ಇಂಪಾರ್ಟೆನ್ಸ್ ಕೊಟ್ಟು. ಬಟ್ ನೀವು ಡಾನ್ಸ್ ಮಾಡುವಾಗ ಫಸ್ಟ್ ಇದಕ್ಕೆ ಬರೀ ಚೂರು ಮತ್ತು ಉದ್ದಕ್ಕೆ ಮಾಡಿದ್ರಿ. ಸೊ ವಾಟ್ ವಾಸ್ ದ ರೀಸನ್ ಇನ್ ಮೇಕಿಂಗ್ ಇಟ್ ಅ ಮೆಡ್ಲಿ? ಸ್ಟಾರ್ಟಿಂಗಲ್ಲಿ ಸ್ಲೋ ಬಂದು ಮತ್ತೆ ಫಾಸ್ಟ್ ಬಂದು ಅಂತ ಹೇಳುದಲ್ಲ ಮೇಡಮ್? ಸೊ ಸ್ಲೋ ಹೆಚ್ಚು ಬೇಡ ಅಂತ ಕಂಡಿತ್ತು. ಆಫ್ಟರ್ ಆಲ್ ಡ್ರೈವಿಂಗ್ ಇನ್ಸ್ಟ್ರಕ್ಟರ್, ಯಾವಾಗಲೂ 80 ಕಿಲೋಮೀಟರಲ್ಲೇ ಓಡಿಸ್ತೀರಾ ಅಂತ ಗಾಡಿ, ಸ್ವಲ್ಪ ಫಾಸ್ಟ್ ಬೇಕಿತ್ತು. ಬಟ್ ರೇಷ್ಮಾ, ನಮ್ಗನ್ನಿಸ್ತದೆ ವಿ ವಿಲ್ ಕೀಪ್ ದ ಡಿಸಿಷನ್ ಪೆಂಡಿಂಗ್. ಆಯ್ತಾ? ನೋಡುವ ಏನಾಗ್ತದೆ ಅಂತೇಳಿ. ಆಯ್ತಾ? ಆಲ್ ದ ಬೆಸ್ಟ್. ಓಕೆ. ಇವಾಗ ಪರ್ಫಾರ್ಮ್ ಮಾಡಿದ್ರಿ, ಏನಾಯ್ತು? ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ ಈಗ. ಡಗ್ 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 ಆಗ್ತಾ ಇದೆ. ಹೌದೌದು ಹೌದು. ಇನ್ನು ಯಾವಾಗ ಸೆಲೆಕ್ಟ್ ಆಗ್ತೇನೆ ಅಂತ ಹೇಳಿ ಒಂದು ಟೆನ್ಷನಲ್ಲಿದ್ದೇನೆ ಸ್ವಲ್ಪ. ಸರಿ, ನಿಮಗೆ ಡ್ಯಾನ್ಸ್ ಮಾಡೋದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ನಿಮಗೆ? ಹಸ್ಬೆಂಡ್ ಮತ್ತು ನನ್ನ ತಂದೆ ತಾಯಿ ಎಲ್ಲರೂ ಕೂಡ, ನಮ್ಮ ಅತ್ತೆ ಎಲ್ಲರೂ ಸಪೋರ್ಟ್ ಕೊಡ್ತಾರೆ ನನಗೆ. ಅತ್ತೆ ಎಲ್ಲ ಸ್ಟೆಪ್ ಎಲ್ಲ ಕಲಿಸ್ತಾರ? ಅತ್ತೆ ಸ್ಟೆಪ್ ಹೇಳುದಿಲ್ಲ, ಅವ್ರು ಹೇಳ್ತಾರೆ ಚಂದ ಮಾಡು, ನೀನು ಚಂದ ಮಾಡ್ತೀಯ ಅಂತ ಹೇಳ್ತಾರೆ. ಅಡುಗೆ ಕೋಣೆಯಲ್ಲಿ ಸ್ವಲ್ಪ ಅವರಿಗೂ ಸ್ಟೆಪ್ ಹಾಕಿ ನೀವು ಕಲಿಸ್ಬೇಕು ಅವರಿಗೆ. ಕಲಿಸಿದ್ರೆ ಮಾಡ್ಬೋದು. ಇವರು ಇವಾಗ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಿಗೆ ಬಂದಿದ್ದಾರೆ, ಪರ್ಫಾರ್ಮ್ ಮಾಡಿದ್ದಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರಂತೆ. ಸೊ ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಾ ಅವರಿಗೆ? ನಾವು ಯಾವ ಥರ ಅಂತ ಹೇಳೋದು, ಎಲ್ಲ ಥರ ಸಪೋರ್ಟ್ ಮಾಡ್ತೇವೆ, ಮಾಡಲಿ ಅಂತ. ಅವ್ರು ಯಾವ ಥರ ಅಂತ ಹೇಳೋದು ಸಪೋರ್ಟ್ ಮಾಡ್ತಾರೆ, ಯಾವ ಥರ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವರಿಗೆ, ನೋ ವರ್ಡ್ಸ್. ಸರಿ ಸರ್, ನೀವು ಅವ್ರಿಗೆ ಏನಾಗಬೇಕು? ತಂದೆ ಆಗಬೇಕು. ತಂದೆ ಆಗಬೇಕಾ? ತಂದೆ ಆಗಿದ್ದೀನಿ. ತಂದೆ ಆಗಿದ್ದೀರಿ. ಸರಿ, ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಾ? ನಾವು ಶಾಲೆಗೆ ಹೋಗಲು ಡ್ಯಾನ್ಸ್ ಎಲ್ಲ ತುಂಬ ಇಂಟ್ರೆಸ್ಟಾಗಿ ಮಾಡ್ತಾಯಿದ್ಲು, ನಾಟಕದಲ್ಲೆಲ್ಲ ಮಾಡ್ತಾಯಿದ್ಲು. ನಾನು ಕಲೆಗೆ ತುಂಬ ಸಪೋರ್ಟ್ ಕೊಡ್ತಾಯಿದ್ದೆ. ಈಗಲೂ ಅವಳು ಡ್ಯಾನ್ಸಿಗೆ ಹೋಗುವಾಗ ಖುಷಿ ಆಗ್ತದೆ. ಮತ್ತು ಮಮ್ಮಿ ಡ್ಯಾನ್ಸಿಗೆ ಅಟೆಂಡ್ ಮಾಡೋದು ನನಗೆ ತುಂಬ ಆಶ್ಚರ್ಯ ಆಯಿತು. ಮಗುವಿಗೆ ಶಾಲೆಗೆ ಕಳಿಸ್ತಿತ್ತು, ಸ್ಕೂಲಲ್ಲಿ ಟೀಚ್ ಕೊಡಬೇಕು, ಈ ಟೈಮಲ್ಲಿ ಡ್ಯಾನ್ಸ್ ಹೇಗೆ ಕಲಿತಾಳು, ಮಾಡೋಕ್ಕಾಗ್ತದಾ ಅಂತ ನನಗೆ ನಂಬಿಕೆ ಇರಲಿಲ್ಲ. ಆದರೆ ಇವತ್ತು ಬಂದಿದ್ದಿನ ಸರಿಯಾಗಿ ಚೆನ್ನಾಗಿ ಮಾಡಿದಾಳೆ, ನನ್ನ ಮನಸ್ಸಿಗೆ ಕಾಣ್ತದೆ. ಇನ್ನು ಅವಳು ಅದರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ತಗೊಂಡು ಕ್ಲಾಸ್ ಡ್ಯಾನ್ಸ್ ಮಾಡಿದರೆ ಮುಂದೆ ಬರೋ ಚಾನ್ಸಸ್ ಉಂಟು. ಶ್ಯೂರ್, ತಂದೆ ಆಶೀರ್ವಾದ ಇದೆ, ಹಸ್ಬೆಂಡ್ ಸಪೋರ್ಟ್ ಇದೆ, ಎಲ್ಲನೂ ಇದೆ. ನೆಕ್ಸ್ಟ್ ಬರುವಾಗ ಇನ್ನೂ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದರೆ ಇನ್ನೂ ಉತ್ತಮವಾಗಿ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಎನ್ನ ಪುದರ್ ಮಲ್ಲಿಕಾ ಎಸ್ ಭಂಡಾರಿ ಪಂದ್. ಎಂಕ್ ಡ್ಯಾನ್ಸ್ಡ್ ಭಾರಿ ಇಷ್ಟ. ಯಾನ್ ಎಲ್ಲಿಡು 1-2 ಟುಪ್ಪು ನಾನು ಎಂಕಲು ಡ್ಯಾನ್ಸ್ಡ್ ಪಾರ್ಟಿಸಿಪೇಟ್ ಮಾಡ್ತದೆ. ಎಂಕ್ ಸುರುತ್ತ ಡ್ಯಾನ್ಸ್ ಇತ್ತೆಲ್ಲ ನೆನಪುಂಡು. ದಿನ ದಿನ ನೆನೆಯಿವಿ ಶ್ರೀಕೃಷ್ಣ, ಅನುದಿನ ನೆನೆಯಿವಿ ಹರೇ ಕೃಷ್ಣ ಪಂದ್. ಬೊಕ್ಕ ಎಂಕ್ ಮಧ್ಯಾಹ್ನ ಮಂಗಳೂರು ಇತ್ತೆ ಕೋಟೆ ಕರ್ದೈಟೆ ಉಲ್ಲ. ಎನ್ನ ಕಣ್ಣನೆಲ್ಲ ತುಂಬ ಸಪೋರ್ಟಿವ್ ಎಂಕ್ ಡ್ಯಾನ್ಸಿಗೆ. ಎನ್ನ ಜೋಕುಲ್ಲ ಎಂಕ್ ಸಪೋರ್ಟಿವ್ ಅದುಲ್ಲೇರು. ಯಾನ್ ಮೂಲು ಶ್ರೀದೇವಿ ಕಾಲೇಜಿಡ್ ಕೆಲಸ ಮಲ್ತೊಂದುಲ್ಲೆ. ಅಂಚೆನೆ ಲಯನ್ಸ್ ಕ್ಲಬ್ಲ ಒಂದು ಆ್ಯಕ್ಟಿವ್ ಮೆಂಬರ್ ಆದುಲ್ಲ. ಪ್ರತಿ ವರ್ಷ ಲಯನ್ಸ್ ಕ್ಲಬ್ದ ಪ್ರೋಗ್ರಾಮ್ಲೇಡಿ ವರ್ಷಗೊಂದು ಸರಿ ಸ್ಟೇಜ್ ಎಂಕ್ಲು ಡ್ಯಾನ್ಸ್ ಮಲ್ತೊಂದುಪ್ಪ. ಎಂಕ್ಲ ಬಕ್ಕ ಇಂಚಿನ ಮತ್ತು ಕಾರ್ಯಕ್ರಮವನ್ನು ತುಂಬ ಖುಷಿ. ಆಂಡಲ ಒಂಚೂರು ಪೋಡಿಗೆ ಉಂಡು. ಆಂಡ ನಿಕ್ಲ ಮಾತ ಸಾಕಾರಡು ಯಾನಂಜಿ ಎನ್ನ ಮಟ್ಟಡು ಆಯ್ನಾತು ಎಡ್ಡೆಡು ಮಲ್ಪೊಡೊಂದು ಉಲ್ಲೆ. ದುಂಬುಡಿ ಎನ್ನ ಈ ಕಾರ್ಯಕ್ರಮಕ್ಕೂ ನಿಕಲ್ನ ಪೂರ ಒಂಜಿ ವಿಶ್ವಾಸನ ಬಯಕು. ಥ್ಯಾಂಕ್ಸ್.
ಕಣ್ಣಳೆ ಬೋಡು ಒರ್ಲುದತ್ತ ಮೇರಿ ಭಾಗ್ಯದ ಬೂಡು ಬೀರರೆ ಬಿದ್ದದ ತಂಕೊದ ನಾಡು ಈ ನಮ್ಮ ತುಳುನಾಡು ಪೆರ್ಮೇದ ಕರೆನಾಡು ಈ ನಮ್ಮ ತುಳುನಾಡು ಪೆರ್ಮೇದ ಕರೆನಾಡು மூடைகட்ட பட்டை கடலு தாரத பாரத கங்குத நீரலு மூடைகட்ட பட்டை கடலு தாரத பாரத கங்குத நீரலு சிங்கர குரலு கலை குழைச்சாலு சார்வரம் வைத்து பாடுனையில் சிங்கர குரலு கலை குழைச்சாலு சார்வரம் வைத்து பாடுனையில் ಕಂಡದ ಕಳೋಟು ತಾರಿದ ಕುಬೇಟು ಸಾಗೋಳಿ ಪುಣಿದಾಂತಿ ಕಂಡದ ಮೇಟು ಕಂಡದ ಕಳೋಟು ತಾರಿದ ಕುಬೇಟು ಸಾಗೋಳಿ ಪುಣಿದಾಂತಿ ಕಂಡದ ಮೇಟು ಬಗೆ ಬಗೆ ನಾಲಿಕೆ ಕಂಬುಳ ಕೋಲ ಕರಡಿದ ಸಾಧಕ ಆಟದ ಮೇಳ ಬಗೆ ಬಗೆ ನಾಲಿಕೆ ಕಂಬುಳ ಕೋಲ ಕರಡಿದ ಸಾಧಕ ಆಟದ ಮೇಳ ಈ ಸಾಂಗ್ ಸಿಲೆಕ್ಟ್ ಮಂತ್ ನಡೆದು ಎಂಗ್ಲೆ ಭಾರಿ ಖುಷಿ ಅಂಡ್ ಪಂಡ ಫಸ್ಟ್ ಟೈಮ್ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಒಂಜಿ ತುಳು ಸಾಂಗ್ಸ್ ಎಂಗ್ಲಿ ಕೇಂಡ ಎಂಗ್ಲೆ ಕೇಂದ ಭಾರಿ ಖುಷಿ ಅಂಡ ಒಂಜಿ ನಮ್ಮ ತುಳುನಾಡತೆ ಅಂದ ಮಸ್ತ್ ಥ್ಯಾಂಕ್ ಯು. ತುಳುನಾಡದ ಸಂಭ್ರಮ. ಮಲ್ಲಿಕ ಭಂಡಾರಿ ಅವರೇ ಕಂಡನೆ ಬೈದೇರಾ? ಅಂದ ಬೈದೇರು ಬೈದೇರು ಲೆಪ್ಲೆ ಸ್ಟೇಜಿಗೆ ಆರೆಡನೆ ಕೇಳುವ ಬರೀ ಎಂಕಲು ಪ್ರೀತಿಡೆ ಲೆಪ್ಲೆಗೋರ ಒಲ್ಲರಿಯೇ ಹೊರ ಇಡಬಲ್ಲೆ ಓ ಜೋರು ಬಲ್ಲೆ. ಜೋರು ಜೋರು ಸೊ ಆಶೀರ್ವಾದ ತಿಕ್ಕಂಡ ಸುರುಟಾದ ಮೂಲಂಜಿ ಎಂಕ್ ನಲಿಪರೆ ಚಾನ್ಸ್ ತಿಕ್ಕಂಡೆ ಐ ಕಾರಣ ಆಶೀರ್ವಾದ ಬೋರ್ಡ್ ఉంది ಸರ್ ಅರೇರೆಗೆ ಮಸ್ತ್ ಸಪೋರ್ಟ್ ಮಾಡ್ಪೇರ ಡ್ಯಾನ್ಸ್ಗೆ ಆರೆಡನೆ ಮೈಕ್ ಕೊರ್ಲೆ ತುಕ ಅರ್ಧಾದ ಪನ್ಪೇರಂದ್ ಕೇನ್ಗ ಓಕೆ. ಮಲ್ಲಿಕ ಆರಿನ ಡ್ಯಾನ್ಸ್ ತೂದು ಎಂಚಾಂಡಿರಿಗೆ ಅಲ್ಲ ಡ್ಯಾನ್ಸ್ ಬಾರಿ ಶೋಕ್ ಮಲ್ಪಲ್ಲ ಅಲೆಗೆ ಬಂಡ ಈ ಡ್ಯಾನ್ಸ್ ಬಾರಿ ಇಂಟ್ರೆಸ್ಟ್ ದುಂಬುಡು ದಿಂಚಿಲ್ಲ ಅಲ್ಲಿ ಎಲ್ಲಿಡ್ ದಿಂಚಿಲ್ಲ ಡ್ಯಾನ್ಸ್ ಬಾರಿ ಇಂಟ್ರೆಸ್ಟೆಡ್ ಅಂತೆ ಮುಲ್ಪ ಮದ್ಮೆ ಆಯ್ಬೇಕಲ್ಲ ಎಂಕಲ್ ಕೆಲವು ಒಂಜಿ ಫಂಕ್ಷನ್ಗೂ ಒಟ್ಟಿಗೆ ಅದು ಪೂಪ ಒಟ್ಟಿಗೆ ಅದು ಬಾರಿ ಪಂಚ ಕಲ್ಚರಲ್ ಪೂರ ಬಾರಿ ಎಂಕ್ಲೆ 2 ಜನಕ್ಲ ಬಾರಿ ಎಂಕ್ಲೆ ಒಟ್ಟಿಗೆ ಇತ್ತ ನಲ್ತದಾರ ಆ ಡ್ಯಾನ್ಸ್ ಮಲ್ತ ಎಂಕ್ಲು ಮುರಾಣಿ ಬಂಟ ಸೀರಿಟಿ ಎಂಕ್ಲು ಕಪಲ್ ಡ್ಯಾನ್ಸ್ ಮಲ್ತದೆ ಎಂಕ್ಲೆ ಗೋಲ್ಡ್ ಮೆಡಲ್ ವಾವ್ ಗೋಲ್ಡ್ ಮೆಡಲ್ ಎಂಕುಲ್ ಒಂಚೂರು ತೂಡತ್ತ ಎಂಕುಲ್ ಒಂಚೂರು ತೂಡತ್ತ ಡ್ಯಾನ್ಸ್ ಇತ್ತೆ ಕಣ್ಣಳೆ ಬೋಡು ಒರ್ಲುದತ್ತ ಮೇರಿ ಭಾಗ್ಯದ ಬೂಡು ಬೀರರೆ ಬಿದ್ದದ ತಂಕೊದ ನಾಡು ಈ ನಮ್ಮ ತುಳುನಾಡು ಪೆರ್ಮೇದ ಕರೆನಾಡು ಈ ನಮ್ಮ ಕಂಡನೊಟ್ಟಿಗೂ ಭಾರಿ ಸೋಕು ಮಲ್ತಾರ ಡ್ಯಾನ್ಸ್. ಥ್ಯಾಂಕ್ ಯು. ಅರುಣ್ ಇರದಾದ ಪನ್ಪರ
ಮಕ್ಕಳನ್ನ ಇಂಚಿನ ಪ್ರೀತಿ ಮಕ್ಕಳ ಪ್ರೀತಿ ತೂದು ಬಾಕಿ ದಕ್ಕಲು ಅಂತ ಕಲ್ಪೋಡು ಅಂದ ಓಹೋ ಬಾರಿ ಒಂಜಿ ಡ್ಯಾನ್ಸ್ ಮನ್ಪನ ಕಾರ ಇದು ಪಿರಬಹುದು ಡ್ಯಾನ್ಸ್ ಮನ್ಪನ ಪ್ರೀತಿ ಹೊಂದಾಣಿಕೆ ಹೊಂದಾಣಿಕೆ ಒಂಜಿ ತೂದು ಕಲ್ಪನೆ ಬಾಕಿ ಮಾತರೆಗ್ಲ ಮೇರೊಂಜಿ ಆದರ್ಶತೆ ಸರಿ ತೇ ಡ್ಯಾನ್ಸ್ದ ವಿಚಾರಕ್ಕೆ ಬರ್ಪ ಡ್ಯಾನ್ಸ್ ಲಾಯ್ಕ್ ಮಲ್ತಾರೆ ಖುಷಿ ಅಂಡ್ ತೂದು ಒಂಚೂರು ಸ್ಟೆಪ್ಸ್ ಒಂಚೂರು ವೈವಿಧ್ಯಮಯ ಬೋಡಿತ್ತಂಡು ಒಯ್ಕ್ ಪಂಡ ಒಂಜಿ ಮೂಜಿ ರೀತಿದ ಮ್ಯೂಸಿಕ್ ಬಂದಾಗ ಒಂಜೇ ಸ್ಟೆಪ್ ಪಾಡಂಡ ಒಂಜಿ ರೀತಿ ಮೊನಾಟನಸ್ ಅದು ಪೋಪುಂಡು ಡ್ಯಾನ್ಸ್ ಐತವ್ರ ಮ್ಯೂಸಿಕ್ ಒಂಜೊಂಜಿ ಚೇಂಜ್ ಆನಗಲ ಐತ ಒಟ್ಟೊಟ್ಟಿಗೆ ಒಂಜೊಂಜಿ ಸ್ಟೆಪ್ಲ ಚೇಂಜ್ ಆಂಡ ಅವು ಮಸ್ತ್ ಲಾಯ್ಕ್ ಇಪ್ಪುಂಡು ಮಸ್ತ್ ಖುಷಿ ಅಂಡ್ ಡ್ಯಾನ್ಸ್ ತೂದು ಅಂಡ ಕಾಂಪಿಟೇಷನ್ ಒಂಚೂರು ಟಫ್ ಉಂಡು ತೂಲೆ ಐತವ್ರ ಎಂಕ್ಲೆಗ್ ಈರೆಗ್ ವಿಂಗ್ ಕೊರರೆ ಅಪ್ಪುಜಿ ಅಂಡ ಎಂಕ್ಲೆನ ಗೌರವ ಎಂಕ್ಲೆನ ಪ್ರೀತಿ ಈರೆಗ್ ಖಂಡಿತ ಕೊರೊಂದುಲ್ಲ ಎಂಕಲ್ನ ಈ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ವತಿಯ ಪರವಾದ ನಿಕ್ಲೆಗ್ ಎಂಕುಲ್ ಒಂಜಿ ನೆನಪಿನ ಕಾಣಿಕೆ ಎಂಕ್ಲೆನ ಮಾತ ಪ್ರೀತಿ ಗೌರವ ವಿಶ್ವಾಸದ ಒಟ್ಟಿಗೂ ಕೊರೊಂದುಲ್ಲ ದೇತ ನೋಡೊಂದು ಕೇಳೊಂದುಲ್ಲ ಅವೇ ಥ್ಯಾಂಕ್ ಯು ವೆರಿ ಮಚ್. ಹಲೋ ಹಾಯ್ ಎನ್ನ ಪುದರ ಶಿಲ್ಪಾ ರೈ ಎನ್ನ ಪುದರ್ ಶುಭಾ ರೈ ಎಂಕ್ಲು ಉಜಿರೆರ್ದು ಬೈದಿನಿ ಎಂಕ್ಲು ತ್ರಿಲೋಕ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ದ ಮುಖಾಂತರ ಇಡೆ ಬೈದಿನಿ ಫಸ್ಟ್ ತ್ರಿಲೋಕ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ದಾಗಲು ಎಂಕ್ಲೆ ಡ್ಯಾನ್ಸ್ ಆಪರ್ಚುನಿಟಿ ಮೂಲು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಪ್ರೋಗ್ರಾಮ್ ಆವಂದು ಪಂಡೇರು ಸೊ ಐಕಾದ್ರೆ ಎಂಕ್ಲ ಹಸ್ಬೆಂಡ್ ಎಂಕ್ಲ ಕೇಂದ್ರ ಆರ್ನ ಒಪಿನಿಯನ್ ಇಂಚಿನಂತ ಕೇಂದ್ರ ಎಂಕ್ಲ ಪರ್ಮಿಷನ್ ದೊತ್ತು ಇಂದ ಎಂಕ್ಲ ಬೈದ ಮಸ್ತ್ ಎಂಕರೇಜ್ ಮಂದಿರು ಫ್ಯಾಮಿಲಿ ಇರ್ದಾವಡು ಮಾಮಿಲ್ ಅಲ್ದಾವಡು ಹಸ್ಬೆಂಡ್ ಇಲ್ಲದಾವಡು ಬುಕ್ಕ ಎನ್ನ ಅಮ್ಮಲ ಮಸ್ತ್ ಸಪೋರ್ಟ್ ಇಲ್ಲೇರು ಎಂಕ್ಲಿಗೆ ಆ್ಯಕ್ಚುಲಿ ಎಂಕ್ಲೆ ರಜ್ಜನ ಸಿಸ್ಟರ್ಸ್ ಎಂಕ್ಲೆ ಮಸ್ತ್ ಸಪೋರ್ಟ್ ಮಂದಿರು ಎನ್ನ ಬಗ್ಗೆ 6th ಸ್ಟ್ಯಾಂಡರ್ಡ್ ಧೀರಜ್ ಬಂದು ಎನ್ನ ಹಸ್ಬೆಂಡ್ ಪುದರ್ ಕಮಲ್ ರಾಜ್ ಅಂದು ಬಿಸ್ನೆಸ್ ಮ್ಯಾನ್ ಎನ್ನ ಮಗನ ಪುದರ್ ಯಶ್ವಿ ಇಂದು UKG ಸ್ಟಡಿ ಮಂತೊಂದುಲ್ಲರು ಹಸ್ಬೆಂಡ್ ಪುದರ್ ಜಯರಾಮ್ ಅಂದು ನನ್ನ ಮಿಸ್ಸಸ್ ಶುಭ ಅಂದು ಶುಭ ರೈನ್ ಲೆಪ್ಪುನು ಬೊಕ ಎಡ್ಡೆ ಡ್ಯಾನ್ಸರ್ ಒಣಸಾಣ್ಲ ಬಿಡು ಅಲ್ಲ ಡ್ಯಾನ್ಸ್ ಬಿಡು ಪೂಜಾಲ ಮಗನ್ ರಾಧಾ ನಾಚೆ पट जो उठाएगी पंगुट पे ठुमके लगाएगी
ಶಿಲ್ಪ, ಎಸ್ ಮ್ಯಾಮ್. ನಿಮಗೆ ಈ ಕಾರ್ಯಕ್ರಮದಲ್ಲಿ ಪ್ರೋತ್ಸಾಹ ಮದರ್ ಆ್ಯಂಡ್ ಸಿಸ್ಟರ್ ಅಂತ ಬರೆದಿದ್ದೀರಲ್ವಾ? ಹೌದು. ಸೊ ಸಿಸ್ಟರ್ ಅಂದರೆ ಅಕ್ಕನ ತಂಗಿಯ? ಅಕ್ಕ ಇದ್ದಾರೆ, ಅವರು ಕೂಡ ಇದ್ದಾರೆ. ನೆಕ್ಸ್ಟ್ ಅವರೇ ಪರ್ಫಾರ್ಮೆನ್ಸ್ ಓಹೋ, ಮಾಡಿದ್ದಾರೆ. ಅವರು ಕೂಡ ಇವತ್ತು ಪರ್ಫಾರ್ಮ್ ಮಾಡ್ತಾ ಇದ್ದಾರಾ? ಅವ್ರದೇ ಪರ್ಫಾರ್ಮೆನ್ಸ್. ಓ ಐ ಸಿ. ನಿಮ್ಮ ಪ್ರಕಾರ ಯಾರು ಬೆಟರ್ ಡ್ಯಾನ್ಸರ್, ನೀವಾ ನಿಮ್ಮ ಅಕ್ಕನ? ಇಲ್ಲ, ನಾನು ಅವಳನ್ನೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು? ನಾನು ಸಿಸ್ಟರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓ, ಅವಳು ಬೆಟರ್ ಡ್ಯಾನ್ಸರ್ ಅಂತ ಹೇಳ್ತೀರಾ? ಶೋರ್. ನೋಡುವ ಯಾರು ಬೆಟರ್ ಡ್ಯಾನ್ಸರ್ ಹೇಳಿ ನಾವು ಕೂಡ ತೀರ್ಮಾನ ತಗೊಳ್ತೇವೆ. ಆದಿತ್ಯ, ಶಿಲ್ಪ? ಓಕೆ, ಐ ವಿಲ್ ವೇಟ್. ಓಕೆ, ಸೊ ವಿಲ್ ವೇಟ್ ಫಾರ್ ಯುವರ್ ಸಿಸ್ಟರ್ಸ್ ಪರ್ಫಾರ್ಮೆನ್ಸ್ and then we will take the decision. Okay, after that we'll take it. We'll do that? Yes. Okay, yeah. मेरा दिल धड़के तेरे नाम सजना वे मेरा दिल धड़के मेरा दिल लवली हो गया नाम तेरा पढ़ के मैं लवली हो गया नाम तेरा पढ़ के मैं लवली हो गया नाम तेरा पढ़ के मैं लवली हो गया नाम तेरा पढ़ के ये जो आंचल है लाल कलर की तेरे लिए ही खन खन करके इन हाथों में नाचे जाए इन नशा चढ़ा है तेरा तू बन जा आशिक मेरा तूने छुआ है ऐसे मैं कमली हो गई मैं लवली हो गया नाम तेरा पढ़ के 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 You know she like the drama, yeah she a sexy mama, and when she dance everybody go. हाँ देखो तो भोली कितनी उतनी पर टेढ़ी चीज है बातें करे है कड़वी फिर भी लजीज है इतर गुलाबों वाली बोतल शराबों वाली टोटल तबाही वाला सीन है अदाएं बड़ी पंकी करे है नौटंकी ये चोरी बड़ी गामा क्वीन है बड़ी बड़ी आंखें हैं आंसुओं की टंकी ये चोरी बड़ी ड्रामा क्वीन है अदाएं बड़ी पंकी करे है नौटंकी ये चोरी बड़ी गामा क्वीन है बड़ी बड़ी आंखें हैं आंसुओं की टंकी ये चोरी बड़ी ड्रामा क्वीन है हे आ अंटे अमलापुरा अंटे आहापुरा ఈ అంటే ఇచ్చాపురా ఈలపటి లాగతార ఆంధ్రాజన ఊ అంటే ఉందాపురా ఊ అంటే ఊగేజన ఏ అంటే ఎత్తుపురా యాలవేసి వాలుతారు కుర్రాకుల్ల పాలకులు చేరినప్పుడే పిల్లలు బయటదారుడు ఎక్కువాయను యానాము చేరినా ఈనాము మారునా మెంచి పిడేలు ఆగునా హే ఓరి కయారి దేవుడు ఓరపెట్టి చూపుతోనే చంపుతుంటాడు ఓరి కయారి దేవుడు గాలితోనే కాలవేసి లాగుతుంటాడు హే ఆ అంటే అమలాపురం అంటే ఆహాపురం ఈ అంటే ఇచ్చాపురం ఈలపట్టి లాగతారు ఆంధ్రాజన ನಿಮ್ಮ ಪ್ರಕಾರ ಯಾರು ಬೆಟರ್ ಡ್ಯಾನ್ಸರ್? ತಂಗಿನೇ. ತಂಗಿನೇ ಬೆಟರ್ ಡ್ಯಾನ್ಸರಾ? ಈಗ ಹೇಗೆ ನಾವು ಡಿಸೈಡ್ ಮಾಡೋದು ಇವಾಗ ಮೇಡಮ್? ನನ್ಗೆ ಗೊತ್ತಿಲ್ಲ. ತಂಗಿಯನ್ನು ಕರೀರಿ ಸ್ಟೇಜಿಗೆ. ಓಕೆ, ನಿಮ್ಮಲ್ಲೇ ಒಂದು ಸ್ಪರ್ಧೆ, ಯಾವುದಾದ್ರೂ ಒಂದು ಹಾಡು, ನೀವಿಬ್ಬರು ಮಾಡಿದ್ದು ಡ್ಯಾನ್ಸಿದ ಹಾಡಲ್ಲದೆ ಬೇರೆ ಯಾವುದಾದ್ರು ಒಂದು ಹಾಡು ಪ್ಲೇ ಆಗ್ತದೆ. ಯು ಹ್ಯಾವ್ ಟು ಡಾನ್ಸ್ ಫಾರ್ ದ ಸೇಮ್ ಸಾಂಗ್ ಅದಿತಾ, ಆ್ಯಂಡ್ ವಿ ವಿಲ್ ಸಿ ಯಾರಾದರೂ ಬೆಟರಾ ಅಲ್ಲ ಇಬ್ಬರು ಒಳ್ಳೆಯದಾ ಅಲ್ಲ ಇಬ್ಬರನ್ನು ರಿಜೆಕ್ಟ್ ಮಾಡಬೇಕಾ ಇಬ್ಬರನ್ನು ಸೆಲೆಕ್ಟ್ ಮಾಡಬೇಕಾ, ಎವ್ರಿಥಿಂಗ್ ವಿಲ್ ಡಿಪೆಂಡ್ ಆನ್ ದಿಸ್. ಓಕೆ, Aja
ವಿಂಗ್ಸ್ ಹಾಕೊಂಡು ಬಂದಿದ್ದೀರಾ, ನಿಮಗೆ ಕೊಟ್ಟಿರೋದಲ್ಲ ನೀವು ಎತ್ಕೊಂಡು ಬಂದಿರೋದಾ? ನಾವು ಕಾಂಪೀಟ್ ಮಾಡಿ ಇದನ್ನು ಪಡ್ಕೊಂಡು ಬಂದಿರೋದು. ಓಕೆ ಓಕೆ, ಪಡ್ಕೊಂಡು ಬಂದಿರೋದು. ಅದು ಇಬ್ಬರಿಗೆ ಜೊತೆಯಾಗಿ ಜೊತೆಗೆ ಯಾಕೆ ಕೊಟ್ಟರು? ಆ್ಯಕ್ಚುಲಿ ನಾವು ಸಿಸ್ಟರ್ಸ್ ಇಬ್ರು. ಆ್ಯಕ್ಚುಲಿ ಸಿಸ್ಟರ್ಸಾ? ಇಲ್ಲ, ಸಿಸ್ಟರ್ಸ್ ನಾವು. ಸಿಸ್ಟರ್ಸ್ ನಾನು ಆ್ಯಕ್ಚುಲಿ ಸಿಸ್ಟರ್ಸ್ ಅಂದರೆ ನನಗೆ. ಸೊ ನೀವು ತಮ್ಮ ಊರು ಯಾವುದು? ಉಜಿರೆ. ಆ್ಯಕ್ಚುಲಿ ಉಜಿರೆಯಾ? ಆ್ಯಕ್ಚುಲಿ ಉಜಿರೆ ನಾವು. ಇಬ್ಬರದು ಉಜಿರೆ. ಆ್ಯಕ್ಚುಲಿ ಪ್ರೊಫೆಷ್ನಲ್ ಡ್ಯಾನ್ಸರಾ? ಇಲ್ಲಪ್ಪ, ಹಾಗೇನಿಲ್ಲ. ಬಟ್ ಕ್ರೇಜಿ ತುಂಬ ಇದೆ ನಮಗೆ, ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಕ್ರೇಜ್ ಇದೆ. ಹಸ್ಬೆಂಡು ಮನೆಯಲ್ಲಿ ಎಷ್ಟು ಯಾರೆಲ್ಲ ಇರೋದು? ಮನೆಯಲ್ಲಿ ನಮ್ಮಮ್ಮ, ಹಸ್ಬೆಂಡ್ ಬ್ಯಾಂಗ್ಳೂರಲ್ಲಿದ್ದಾರೆ, ಮಗಳಿದ್ದಾಳೆ 6 years ಅವಳಿಗೆ, 5 years UKG ಸ್ಟಡಿ ಮಾಡ್ತಾ ಇದ್ದಾಳೆ. ಹಾಗೆಯೇ ನನಗೆ ಮಗ ಇದ್ದಾನೆ 6th standard. ಅವನು ಒಳ್ಳೆ ಡ್ಯಾನ್ಸರ್. ಅವನು ಕೂಡ ಇಲ್ಲಿಗೆ ಬರಲಿಕ್ಕೆ ಮುಖ್ಯವಾಗಿ ಅವನೇ ಕಾರಣ. ಯಾಕಂದರೆ ನೀನು ಹೋಗಿ ಮಮ್ಮಿ ಅಂತ ಹೇಳ್ತಾ ಇದ್ದ ಅವನು. ಸೊ ಪ್ರಾಕ್ಟೀಸ್ ಹೋಗೋದಿದ್ದಾಗ ನನಗೆ ಬೈತಾ ಇದ್ದ, ಪ್ರಾಕ್ಟೀಸ್ ಹೋಗಲ್ವ ಇವತ್ತು ಅಂತೇಳಿ. ಹಾಗೆ ಇಲ್ಲಿ ಬರಬೇಕಾದ್ರೆ ನೀವು ಯಾರು ನಿಮಗೆ ಪ್ರೋತ್ಸಾಹ, ಸ್ಫೂರ್ತಿ ಯಾರು? ಸ್ಫೂರ್ತಿ ನಮ್ಮ ಮಮ್ಮಿ. ಫಸ್ಟ್ ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಕೂಡ ಅವರೇ ನಮಗೆ ಡ್ಯಾನ್ಸ್ ಎಲ್ಲ ಹೇಳಿಕೊಡ್ತಾ ಇದ್ದದ್ದು. ನಾವು ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಬಿಟ್ಟು ನೆಕ್ಸ್ಟ್ ಲಾಸ್ಟ್ ಇಯರ್ ಒಂದು ಪ್ರೋಗ್ರಾಮ್ ಕೊಟ್ಟಿದ್ವಿ ಬೆಳ್ತಂಗಡಿಯಲ್ಲಿ, ಬೀಡ್ ಬೌನ್ಸರ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಮುಖಾಂತರ. ಮತ್ತು ಮೊನ್ನೆ ಇದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ನಮಗೆ ಉಜಿರೆಯಲ್ಲಿ ತ್ರಿಲೋಕ್ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಅವರು ನಮ್ಮನ್ನು ಕರೆದು ಈ ಥರ ಪ್ರೋಗ್ರಾಮ್ ಇದೆ ಅಂತ ಹೇಳಿದರು. ನಮಗೆ ಇದೇ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳಿ ನಾವು ಇದನ್ನು ಯೂಸ್ ಮಾಡ್ಕೊಂಡ್ವಿ. ಹಾಗೆಯೇ ನಮ್ಮದು ಕೊರಿಯೋಗ್ರಾಫರ್ ಜಿಜಿನ್ ಸರ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಮ್ಮನ್ನು ಟ್ರೈನ್ ಅಪ್ ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಅವರು. ಹಾಗೆ ನಾವು ಅವರಿಗೆ ಫಸ್ಟ್ ಥ್ಯಾಂಕ್ಫುಲ್ ಹೇಳ್ತೇವೆ. ನೀವು ಇವ್ರ ಅಕ್ಕನ ತಂಗಿ? ಅಕ್ಕ. ಅಕ್ಕನಿಗೆ ನೀವು ತಂಗಿಗೆ ಡ್ಯಾನ್ಸ್ ಕಲಿಸೋದಾ ಅಲ್ಲ ತಂಗಿಗೆ ಅಕ್ಕ ಡ್ಯಾನ್ಸ್ ಕಲಿಸೋದು? ಆ್ಯಕ್ಚುಲಿ ಕಂಫರ್ಟ್ ಆಗಿರೋದು ತಂಗಿ. ಅವಳು ನನಗೆ ಕಲಿಸ್ಬೇಕಾದವಳೆ, ಅವಳು ಸ್ವಲ್ಪ ಕಂಫರ್ಟ್ ಆಗಿದ್ದಾಳೆ. ಓಕೆ ಸರ್, ನಮಸ್ತೆ. ಪುದರ್ ಕಮಲ್ ರಾಜ್ ಕಮಲ್ ರಾಜ್ ಮುಕ್ಲಿಗೆ ಈ ರೇಂಚ್ ಸಪೋರ್ಟ್ ಮಾಡ್ಬೋದು ಡ್ಯಾನ್ಸ್ಗೆ? ಸಪೋರ್ಟ್ ಪಂಡಾಕ್ಲ ಅಡ್ಜನ್ ಎಲ್ಲಿ ಹಿಡ್ದು ಡ್ಯಾನ್ಸರ್ ನಕ್ಲಿ ಪಂಡಾಕ್ಲ ಪಪ್ಪ ಬಾರಿ ಆಸದಿ ಹೊಂದಿತ್ತೇರಿ ಡ್ಯಾನ್ಸ್. ಎಲ್ಲಿ ಹಿಡ್ದೆ ಗುರ್ತಾಯ್ತಂಡೆ? ಊರ್ದಾಕ್ಲಿ ಹಾಕ್ಲಿ ಏನು ನಾನು ಎಷ್ಟು ಇನ್ಫಾರ್ಮೇಷನ್? ಲವ್ ಮ್ಯಾರೇಜ್ ಅಂಕಲ್ನ ಹಿಡ್ದು ಒಂಜೇ ಊರ್ದಲ್ಲ ಅಲ್ಬಕ್ಕ ಎಡ್ಡೆ ಶಟಲ್ ಪ್ಲೇಯರ್, ಕಬಡ್ಡಿ ಪ್ಲೇಯರ್, ಇಂಬಲ್ಲ ಅಂಜನ ಶಟಲ್ ಪ್ಲೇಯರ್ಲ, ಕಬಡ್ಡಿ ಪ್ಲೇಯರ್ಲ, ಡ್ಯಾನ್ಸರ್ಲ ಎಲ್ಲಿ ಹಿಡ್ದು ಹೆಂಚಾಕ್ಲೆ ಐನೇ ಕಂಟಿನ್ಯೂ ಮಾಡ್ಕೊಂಡಿಲ್ಲ. ಇರೇ ಫುಲ್ ಸಪೋರ್ಟ್ ಮಾಡೋದು? ಸಪೋರ್ಟ್ ಏಪಲ್ಲ ಎಂಕಲ್ನಲ್ಲ ಸ್ಪೋರ್ಟ್ಸ್ ಫೀಲ್ಡ್ ಕೂಡ ಎಂಕಲ್ನಲ್ಲ ಹೋಗಿ ಇಲ್ಲ ಅಡಿಗೆ ಮಲ್ಪನ ನೀ ಡ್ಯಾನ್ಸ್ ಮಲ್ಪೇರ ಬಾಕಿ ಅದಿ ಪುಂಡವಲ್ಲಿ. ನನ್ನ ಹೆಸರು ರಾಣಿ ಅನಿಲ್. ಲ್ಯಾಂಡ್ಲಿಂಗ್ಸ್ ಕುಂಜಾಡಿಯಲ್ಲಿ ನನ್ನ ಮನೆ. 40 years ಆಯಿತು. ಈಗ ಡ್ಯಾನ್ಸ್ ನನ್ನ ಪ್ಯಾಷನ್. ಮನೇಲಿ ಫ್ರೆಂಡ್ಸ್ ಹೇಳಿ ಫ್ರೆಂಡ್ಸ್ ಫೋರ್ಸ್ ಮಾಡಿ ನಾನು ಈಗ ಇಲ್ಲಿ ಬಂದದ್ದು. ಮತ್ತು ಮನೆಯಲ್ಲಿ ಸಹ ಒಳ್ಳೆ ಸಪೋರ್ಟ್ ಉಂಟು, ಮಕ್ಕಳು ಎಲ್ಲ ಫುಲ್ ಸಪೋರ್ಟ್. ಆ್ಯಕ್ಚುಲಿ ನನಗೆ ಗೊತ್ತೇ ಇಲ್ಲ, ನನ್ನ ಫ್ರೆಂಡ್ಸೇ ಆ್ಯಪ್ಲಿಕೇಶನ್ ತಂದು ಕೊಟ್ಟದು, ಫಿಲ್ ಮಾಡಿದೆಲ್ಲ ಫ್ರೆಂಡ್ಸೇ. ಅದೇ ನಮ್ಮ ಥರ ಪ್ರಾಯ ಆಗಿದ್ದರೆ ಒಂದು ಜೋಶ್ ಬರ್ತದೆ ಇದೆಲ್ಲ ಆಗುವಾಗ. ನಮಗೆ ಒಂದು ಆಪರ್ಚುನಿಟಿ ಎಲ್ಲ ಒಳ್ಳೆಯದು. ಇದು ನನ್ನ ಬೆಸ್ಟ್ ಫ್ರೆಂಡ್ ವೀಣಾ ಮತ್ತು ಇದು ನನ್ನ ಮಗಳು. ನನಗೆ ಜಾಸ್ತಿ ಸಪೋರ್ಟ್ ಮಾಡೋದು ಇಬ್ಬರೇ. रात में ही जागते हैं ये गुनाहों के घर, इनकी राहें खोल पाए जो भी आए इधर. ये है गुमराहों का रास्ता, मुस्कानें झूठी है, पहचाने झूठी है, रंगीनी है छाई, फिर भी है तन्हाई. कल इन्हीं गलियों में, इन मसले गलियों में तो ये धूम थी, जो रूह प्यासी है जिसमें उदासी है वो है घूमती. सबको तलाश वो ही
ರಾಣಿ ವೆರಿ ಗ್ರೇಸ್ಫುಲ್ ಆಗಿ ಡ್ಯಾನ್ಸ್ ಮಾಡಿದ್ದೀರಿ. ಇಟ್ ವಾಸ್ ನೈಸ್. ಆ ಫಸ್ಟ್ ಒಂದು ಸಾಂಗ್ ನಿಮಗೋಸ್ಕರ ಮಾಡಿದಾಗೇನಿತ್ತು ಅದು, ಅಂದರೆ ಸಾಂಗ್ ಸೆಲೆಕ್ಷನ್ ವಾಸ್ ಗುಡ್. ಗುಡ್. ಸ್ವಲ್ಪ ತುಂಬ ಸರಳವಾದ ಡಾನ್ಸ್ ಅಂತ ಅನಿಸಿತ್ತು ನೋಡುವಾಗ. ಸಿಂಪಲ್ 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 ಆಯ್ತಾ? ಸಿಂಪಲ್ ಆಯಿತು. ನೋ ಕಾಂಪ್ಲೆಕ್ಸಿಟಿ ಇನ್ ದ ಡಾನ್ಸ್. ಆದ ಕಾರಣ ವೆನ್ ದ ಲೆವೆಲ್ ಆಫ್ ಕಾಂಪಿಟೇಷನ್ ನೆಕ್ಸ್ಟ್ ರೌಂಡ್ ಸ್ವಲ್ಪ ಟಫ್ ಇರುತ್ತೆ. ಎಲ್ಲಿ ಒಂದು ತಪ್ಪಿದಾಗೆ ಆಯ್ತಲ್ಲ, ತಪ್ಪಿದಲ್ಲ. ಯು ಆರ್ ಅಟ್ ಲೀಸ್ಟ್ ಆನೆಸ್ಟ್. ಪ್ರಾಮಾಣಿಕತೆ ಯಾವಾಗಲೂ ಒಳ್ಳೆಯದು. ಖುಷಿ ಆಯಿತು. ಈಗ ಪೆಂಡಿಂಗ್ ಇಡುವ. ವಿ ಆರ್ ನಾಟ್ ಸೇಯಿಂಗ್ ಯು ಆರ್ ನಾಟ್ ಚೋಸನ್, ವಿ ಆರ್ ನಾಟ್ ಸೇಯಿಂಗ್ ಯು ಆರ್ ಚೋಸನ್. ವಿ ವಿಲ್ ಕೀಪ್ ಇಟ್ ಪೆಂಡಿಂಗ್. ಆಲ್ ದ ಬೆಸ್ಟ್. ಪರ್ಫಾರ್ಮ್ ಮಾಡಿ ಆಯಿತು, ಏನನ್ನಿಸ್ತು? ನಾನು ನನ್ನ ಬೆಸ್ಟ್ ಮಾಡಿದ್ದೇವೆ, ಮತ್ತೆ ಒಂದು ಸ್ಟೆಪ್ ತಪ್ಪಿದೆ, ಅದು ನೋಡುವ. ಪಾಸಿಟಿವ್ ಆಗಿದೆ ಸಹ ಖುಷಿ, ಅಲ್ಲಂದ್ರೆ ಸಹ ಆಗ್ಬೋದು. ಇಲ್ಲೊಂದು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಆಗ್ತದೆ, ಆಗಿದೆಲ್ಲ ನನಗೆ. ಎಲ್ಲ ಯಾವಾಗ ಸಹ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ನನಗೆ ಅದೇ ನನ್ನ ಪ್ಯಾಷನ್. ನಮ್ಮ ಹೆಸರೇನು? ರಾಣಿ. ರಾಣಿ. ತಮ್ಮ ನೇಟಿವ್? കേരള, കൊച്ചി. മലയാളമാണോ? മലയാളം. മലയാളം മനസ്സിലാവോ? മനസ്സിലാവും. ഓക്കെ, മലയാളം മനസ്സിലാവും. മലയാളമാണോ? എനിക്ക് മലയാളം മനസ്സിലാവും. ಮಲಯಾಳಿ ಸಂಸಾರಿಕು. ನನಗೆ ತುಳು ಬರ್ಪುಂಡು. ನಿಮಗೆ ತುಳು ಬರ್ಪುಂಡು? ಅಂಚನ ನಮ್ಮ ತುಳು ಪಾತಿರ್ನು ಪಾತಿರ್ನ ಅರ್ಥ ಆಪುಂಡು? ಅರ್ಥ ಆಪುಂಡು. ಒಂಜಿ ರಟ್ಟು ಪಾತಿರ ಪಾತಿರ್ ನಾನು ಪಾತಿರ್ಬೇಕಾ? ನಾನು ಪಾತಿರ್ಬೇಕಾ? ನಾನು ಪಾತಿರ್ ಬರೋದಿಲ್ಲ. ಅವರು ಮಲಯಾಳಾಣು. ಆಗ್ತದೆ, ಅರ್ಥ ಆಗ್ತದೆ. ಅರ್ಥ ಆಗ್ತದೆ. ಅಂತೂ ತುಳು ಮಾತಾಡ್ಲಿಕ್ಕೆ ನೀವು ಪ್ರಯತ್ನ ಪಟ್ರಲ್ಲ, ಖುಷಿ ಆಯಿತು. ಸರಿ, ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಿಗೆ ನಿಮ್ಮ ಫ್ರೆಂಡ್ ಕೂಡ ಬಂದಿದ್ದಾರೆ ನಿಮಗೆ ಪ್ರೋತ್ಸಾಹ ಮಾಡೋದಕ್ಕೆ, ನಿಮಗೆ ಸಪೋರ್ಟ್ ಮಾಡೋದಕ್ಕೆ. ಇವರು ಇವಾಗ ಇಲ್ಲಿ ಬಂದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲಿ ಇವತ್ತೊಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಏನು ಫೀಲ್ ಆಗುತ್ತೆ ನಿಮಗೆ? ತುಂಬ ಚೆನ್ನಾಗಿ ಮಾಡಿದಾಳೆ ಅವಳು, ಆದರೂ ರಿಸಲ್ಟ್ ಪೆಂಡಿಂಗ್ ಇಟ್ಟಿದ್ದಾರೆ. ಅದು ಸ್ವಲ್ಪ ಟೆನ್ಷನ್ ಇದು ಮಾತು ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದಾಳೆ. ಐ ಲೈಕ್ ದ ಪರ್ಫಾರ್ಮೆನ್ಸ್. ನನ್ನ ಪುದರ್ ಪವಿತ್ರ ನಿರಂಜನ್ ಪಂದ್ ಆಯ್ನ ಕೋಡಿಕೇರಿಯರ್ದು ಬೈದೀನಿ. ಡೈಲಿ ತೂವೊಂದುಪ್ಪೆ ನಮ್ಮ ಟಿವಿ ಅಂಚ ಅವನು ತೂದು ಮಸ್ತ್ ಇಂಪ್ರೆಸ್ ಆದ್ ಬರೋಂದುಲ್ಲೆ. ಇಲ್ಲಾಡ ಹಸ್ಬೆಂಡ್ ಮಸ್ತ್ ಪ್ರೋತ್ಸಾಹ ಮಲ್ದೇರು. ಬೊಕ್ಕ ಎನ್ನ ಮಮ್ಮಿ ಬೊಕ್ಕ ಎನ್ನ ಫ್ರೆಂಡ್ಸ್ ನಕುಲು ನಮ್ಮ ಕರಾವಳಿ ಪ್ರದೇಶಡ್ ಫಸ್ಟ್ ಬರೋಂದುಂಡು. ಅಂಚ ಎಂಕಲ್ ನಂಚಿನ ಮಮ್ಮಿ ನಕ್ಲೆಗ್ ಒಂದೊಂಜಿ ಎಡ್ಡೆ ವೇದಿಕೆ ಅಂದು ಎಂಪನೊಂದುಲ್ಲೆ. मेरा झुमका उठा के लाया यार वे, जो गिरा था बरेली के बाजार में। मैं तो ठुमका लगा के शर्मा गई, बोली घूम कर बता दे के मैं आ गई। मुझको लौटा के नाच ले, आजा नाच ले मेरे यार, तू नच ले झनक झनक झनकार। हो नच ले मेरे यार, तू नच ले अब तो लुटा है बाजार।
ಪವಿತ್ರ, ನಿಮಗೆ ಬರೀ 23 ವರ್ಷ ಅಲ್ವಾ? ಹೌದು. 23 ವರ್ಷದಲ್ಲೇ 2 ಮಕ್ಕಳಂದರೆ ಎಷ್ಟು ಪ್ರಾಯದಲ್ಲಿ ಮದುವೆ ಆಯ್ತು ನಿಮಗೆ? 18 ಅದೇನು ಅಷ್ಟು ಬೇಗ ಮದುವೆ ಮಾಡಿಬಿಟ್ರು ತಂದೆ ತಾಯಿ? ಅಲ್ಲ, ಲವ್ ಮ್ಯಾರೇಜಾ? ಮೊದಲು ಲವ್ ಆದಮೇಲೆ ಅರೇಂಜ್. ಓ, ಅದಕ್ಕೆ 18 ವರ್ಷದಲ್ಲೇ ಮದುವೆ ಮಾಡಿಬಿಟ್ರು ತಂದೆ ತಾಯಿ. 2 ಮುದ್ದಾದ ಸಣ್ಣ ಮಕ್ಕಳು, ನೋಡ್ಕೊಳ್ಳಿ ಕಷ್ಟ ಆಗೋದಿಲ್ಲ? ಇಲ್ಲಪ್ಪ. ಇಲ್ಲ, ವೆರಿ ಗುಡ್. 23 ವರ್ಷದಲ್ಲೇ 2 ಮಕ್ಕಳ ತಾಯಿಯಾಗಿ ಪುನಃ ನಿಮ್ಮ ಟ್ಯಾಲೆಂಟ್ ಕೂಡ ತೋರಿಸ್ಲಿಕ್ಕೆ ಇಲ್ಲಿ ಬಂದದಂತೂ ಬಹಳ ವಿಶೇಷವಾದ. ತುಂಬ ಖುಷಿ ಆಯಿತು. ನಿಮಗೆ ಇನ್ನೂ ಉಜ್ವಲ ಭವಿಷ್ಯ ಇದೆ. ಬರೀ 23 ವರ್ಷ ನಿಮಗೆ. ಏನು ಅನ್ನಿಸುತ್ತೆ ಅರುಣ್ ನಿಮಗೆ ಇವರ ಡ್ಯಾನ್ಸ್ ಬಗ್ಗೆ? ಇವರ ಡ್ಯಾನ್ಸ್ ಬಗ್ಗೆ ಹೇಳೋದಾದರೆ ಸ್ವಲ್ಪ ಡ್ಯಾನ್ಸನ್ನೇ ಸ್ವಲ್ಪ ಸ್ಟೆಪ್ಪನ್ನೇ ಸ್ವಲ್ಪ ಯೋಚನೆ ಮಾಡಿಕೊಂಡೇ ಫಾಲೋ ಮಾಡ್ತಿದ್ರು ಸಾಂಗನ್ನು. ಬಟ್ ನಡುವಲ್ಲಿ ಸ್ವಲ್ಪ ಫೇಸ್ ಅಟ್ರಾಕ್ಷನ್ ಬಿಡ್ತಾಯಿದ್ರು. ಆ ಸಾಂಗನ್ನು ಫಾಲೋ ಮಾಡ್ತಿರ್ಲಿಲ್ಲ, ಬರೀ ಸ್ಟೆಪ್ ಅಂತಲೇ ತಲ್ಲಿಡ್ಕೊತಿದ್ರಿ. ಅಂದರೆ ಮೇ ಬಿ ತುಂಬ ಫಾಸ್ಟ್ ನಂಬರ್ಸ್ ತಗೊಂಡ್ರು ಎಲ್ಲ, ಆದ ಕಾರಣ ಆಗಿರ್ಬೋದು. ಬಟ್ ರೆಕಾರ್ಡಿಂಗ್ ಆಫ್ ದ ಎಡಿಟಿಂಗ್ ಆಫ್ ದ ಸಾಂಗ್ಸ್ ವಾಸ್ ವೆರಿ ಗುಡ್ ಅಲ್ವಾ? ಇಟ್ ವಾಸ್ ಸೀಮ್ಲೆಸ್. ಒಂದರಿಂದ ಇನ್ನೊಂದಕ್ಕೆ ಹೋಗುವಾಗ ಎಡಿಟಿಂಗ್ ವಾಸ್ ವೆರಿ ವೆಲ್ ಡನ್. ನಮಗೆ ನಿಮ್ಮ ಹತ್ರ ನಂಬಿಕೆ ಇದೆ. ನೆಕ್ಸ್ಟ್ ರೌಂಡಲ್ಲಿ ನೋಡಬೇಕು ಅಂತ ಹೇಳಿದೆ, ನೋಡೋ. ಮಕ್ಕಳೊಟ್ಟಿಗೆ ಇಲ್ಲಿ ಬನ್ನಿ ವಿಂಗ್ ತಗೊಳ್ಳಿಕ್ಕೆ. ಹೇಗನ್ಸಿತ್ತು ನಿಮಗೆ? ಒಳ್ಳೆ ಎಕ್ಸ್ಪೀರಿಯನ್ಸ್. ಮತ್ತು ನಮ್ಮಂಥವರಿಗೆ ಒಳ್ಳೆ ಇದು ಸ್ಟೇಜ್. ಇರೆಗೆ ಒಂದು ಈ ಜೋಕ್ಲಿನ್ ಪತ್ತೊಂದು ಡ್ಯಾನ್ಸ್ ಮಲ್ಪೆರೆ ಬೊಕಟ್ ಮಸ್ತ್ ಮಸ್ತ್ ಬಂಗಾನ್ ಮಲ್ಪರೆ. ಪಂಡ ಪ್ರಾಕ್ಟೀಸ್ ಕರೆಕ್ಟ್ ಇತ್ತು ಜಂಕ್. ಪಂಡ ಎನ್ನ ಫ್ರೆಂಡ್ ನೋಡ್ತಿನ ಹೆಲ್ಪರ್ದೋಸ್ಕರ ಏನು ಇಡೆ ಮುಟ್ಟ ಬತ್ತೆ. ಅಕ್ಕಲ್ನ ಸಪೋರ್ಟರ್ದೋಸ್ಕರ ಇಡೆ ಬತ್ತೆ. ಸಪೋರ್ಟರ್ದೋಸ್ಕರ ಇಡೆ ಮುಟ್ಟ ಬತ್ತಾರೆ ಕೂಡ ಅಡೆ ಏನ ಎನ್ನ ಹಸ್ಬೆಂಡ್ ಮೇನ್ ಎನ್ನಮ್ಮ ಪಕ್ಕ ಇಲ್ಲಲ್ ಪೂರ ಇಡೆ ಸಪೋರ್ಟ್ ಮಾಡ್ತೊಂದುಲ್ಲೆ. ಈರ ಹೌಸ್ ವೈಫೇ ಆಗ್ತದೆ ಅದೆಲ್ಲ ವರ್ಕ್ ಮಾಡಿ. ಪಂಡ ಬ್ಯೂಟಿಷಿಯನ್ ಹೌಸ್ ವೈಫ್ ಪಂಡ ಬ್ಯೂಟಿಷಿಯನ್. ಏನು ಫಸ್ಟ್ ಟೈಮ್ ಕೇನೊಂದಿಲ್ಲ ಹೌಸ್ ವೈಫ್ ಪಂಡ ಬ್ಯೂಟಿಷಿಯನ್ಗೆ ಪಂಡ ಇತ್ತು ಇಲ್ಲಡೆ ಉಳ್ಳೆ ಇತ್ತೆ ಇಲ್ಲಡುಲ್ಲೇರು ಪಂಡ ಈಜಿಂದ ಪಂಡ ಬ್ಯೂಟಿಷಿಯನ್ ಪಂಡ ఒక ಇತ್ತೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ಗೆ ಬರ್ತದಿರಿಗೆ ಎಂಚ ಖುಷಿ ಒಂದುಂಡು. ಮಸ್ತ್ ಖುಷಿ ಒಂದುಂಡು. ಓಕೆ ಇರಂಬುದಾರೆ ಪಲ್ಲವಿ ಪಲ್ಲವಿ ಎಂಕೇನೊಂದಿಜಿ ಪಲ್ಲವಿ ಪಲ್ಲವಿ ಒಂಜಿ ಬೊಕ ಇರಂಬುದಾರೆ ಸೌಮ್ಯ ಪಲ್ಲವಿಲ ಸೌಮ್ಯಲ ಪಲ್ಲವಿ ಸೌಮ್ಯ ಮಕ್ಕಳಿಗೆ ನಿಖಿಲ್ ಎಂಚ ಸಪೋರ್ಟ್ ಮಂದೊಂದಿಲ್ಲಾರ ಯಾನಾರೇ ಕೊರಿಯೋಗ್ರಫಿ ಮಲ್ದಿನಿ ಓ ಇರುಕು ಓ ಅಂದೆ ಓಕೆ ಎಂಚ ಡ್ಯಾನ್ಸ್ ಪೂರ ಆರು ಬಂಡಾವೆ ಬಾಲೆ ಬತ್ತದೇ ಎಂಕ್ ಮಂಗಾಣ್ ನಾ ಪ್ರಾಕ್ಟೀಸ್ ಸಮ ತಿಕ್ಕೊಂದಿತ್ತು ಜರಿಂಗ್ ಅಣ್ಣರ ಬಾಲೆ ಜೆತ್ತುಪ್ನ ಟೈಮ್ ಬಿಡ್ಡೆನಲ್ಲಿ ಎತ್ತದು ಪ್ರಾಕ್ಟೀಸ್ ಕೊರೋದಿತ್ತೆ. ಓಕೆ ಮಲ್ಲೇಜ್ ಮಲ್ದೇರು ನಾನು ಎನ್ನೆರಡು ಜಾಸ್ತಿ ಮಲ್ದೇರು ಮಲ್ಲೇಜ್ ಮಲ್ದೇರು ಈರೇ ದಾದ ಮನ್ಪಾರ ಆಮೇಲೆ ಡ್ಯಾನ್ಸ್ ಮಲ್ಪ ಬಂದು ಸಪೋರ್ಟ್ ಮಾಡ್ತಂದಲ್ಲೇ ಪಂಡ ಎತ್ತೆ ಬಿದ್ದೆ ಮದ್ಮೆಗೆ ಡ್ಯಾನ್ಸ್ ಪೋ ಚಂಚ ಮತ್ತೆ ಬಂದ್ಪೇರತ್ತೆ ಯಾಕೆ ಬಂದಿಲ್ಲ ಡ್ಯಾನ್ಸ್ ಪೋಲ ದಾಲಾಪುಜಿ ರೆಡ್ ಆಕ್ಟಿವ್ಮೆಂಟ್ ಬಂದ್ಪ ನನ್ನ ಹೆಸರು ಸಂಗೀತ ಅಂತ. ನನಗೆ ಇದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ನ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಹೇಳಿದರು ಈ ಥರ ಇದೆ ರಿಯಾಲಿಟಿ ಶೋ ಅಂತ. ಅದಕ್ಕೆ ಒಂದು ಸಲ ನೋಡಿ ಅಂತ ಹೇಳಿದರು. ಅದಕ್ಕೆ ನಮ್ಮ ಮನೆಯವರೆಲ್ಲ ಒಪ್ಪಿದರು. ನಾನು ಇಲ್ಲಿಗೆ ಬಂದಿದ್ದೀನಿ. ಮತ್ತು ಇದೊಂಥರ ಒಳ್ಳೆ ಇದನ್ನಿದೆ ಆಪರ್ಚುನಿಟಿ. ಒಂಥರ ಮನೆಯಲ್ಲಿ ಹೌಸ್ ವೈಫ್ ಇದ್ದವ್ರಿಗೆ ಇದೊಂದು ಒಳ್ಳೆ ಟ್ಯಾಲೆಂಟ್ ತೋರಿಸ್ಕೊಡ್ಲಿಕ್ಕೆ ಒಳ್ಳೆ ಇದೆ. ನಾನು ಮೊದಲು ಲೈನ್ಸಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ. ಆ ರೀತಿ ರಿಯಾಲಿಟಿ ಶೋದಲ್ಲೆಲ್ಲ ಇಲ್ಲ, ಮತ್ತು ಲೈನ್ಸಲ್ಲೆಲ್ಲ ಮಾಡ್ತಿದ್ದೆ. ಮನೆಯಲ್ಲೆಲ್ಲ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಮತ್ತು ನಾನು ಬೇಡ ಅಂದ್ರೂ ನಮ್ಮ ಯಜಮಾನ್ರು ಮಾಡು 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 ನನ್ನ ಮಕ್ಕಳೆಲ್ಲ ಫುಲ್ ಡ್ಯಾನ್ಸಲ್ಲಿ ಸ್ಟೆಪ್ ಹಾಕ್ಕೊಡೋದು ಇದನ್ನು ಮಾಡೋದು ಎಲ್ಲ ಭಾರಿ ಸಪೋರ್ಟ್ ಮಾಡಿದ್ದಾರೆ ಫ್ಯಾಮ್ಲಿ ಎಲ್ಲ. ಇವರು ಸುಮ್ತಿ ಹೆಗಡೆ ಅಂತ ನಮ್ಮ ಫ್ಯಾಮ್ಲಿ ಫ್ರೆಂಡು. ಇವರು ನಮ್ಮ ಯಜಮಾನ್ರು ಶಿವಾನಂದ್ ಅಂತ. ಇದು ದೊಡ್ಡ ಮಗ ರವೀಶ್ ಅಂತ. ಇದು ಸಣ್ಣ ಮಗಳು ಯಶಸ್ವಿ ಅಂತ. ಇದು ಫ್ಯಾಮ್ಲಿ ಫ್ರೆಂಡ್ ಪ್ರವೀಣ್ ಕುಮಾರ್ ಅಂತ. ಇದು ನಮ್ಮ ಫ್ಯಾಮ್ಲಿ ಫ್ರೆಂಡ್ ಚಿಂಟು.
three. One, two, three. Sorry, sorry, sorry. पकड़े ये दोनों कान क्या? Sorry, sorry, sorry. बच्चे की लौटे जान क्या? Sorry, sorry, sorry. महंगी है एक मुस्कान क्या? Sorry, sorry, sorry. बच्चे की लौटे जान क्या? I know you love me and you know I love ya. है अपनी understanding तो फिर लोचा लफड़ा क्या? I want a big big smile and I want it only now. अरे अंदर से तू okay है ऊपर से खाए पाओ. ऐसे भाई को अटका तेरे घर का झाड़ू कटका तू जो बोले तो कर देंगे daily free. One, two, three. Sorry, sorry, sorry. पकड़े ये दोनों कान क्या? Sorry, sorry, sorry. बच्चे की लोगे जान क्या? Sorry, sorry, sorry. महंगी है एक मुस्कान क्या? ಸಂಗೀತ, ಎಸ್ ಮ್ಯಾಮ್. ನಿಮ್ಮದು ಸರ್ನೇಮ್ ಇಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್. ಮಲ್ಗಾವಿ. ಮಾಲ್ಗಾವಿ. ಹಾಂ, ಮಾಲ್ಗಾವಿ. ಎಲ್ಲಿಯವರು ನೀವು? ನಾನು ಧಾರವಾಡದವಳು. ಧಾರವಾಡ ಕಡೆಯಿಂದ. ಓಕೆ, ಮದುವೆ ಆದ್ಮೇಲೆ ಇಲ್ಲಿದ್ದೀರಾ? ಇಲ್ಲಿ ಬಂದಿದ್ದೀನಿ. ಅದಕ್ಕೆ ಮಂಗಳೂರಿಗೆ ಬಂದಾಗ ಬಹಳ ನೋವಿನ ಸಂದರ್ಭ ಅಂತ ಬರ್ತಿದ್ದೀರಿ. ಸಾರಿ ಸಾರಿ ಅಂತ ಹೇಳಿ. ಅಂದ್ರೆ ನಂದು ಜಾಯಿಂಟ್ ಫ್ಯಾಮಿಲಿ, ಅತ್ತೆ ಮಾವ ಎಲ್ಲ, ಅಕ್ಕ ಅಣ್ಣ ಎಲ್ಲರೂ ಒಳ್ಳೆ, ಅವ್ರ ಜೊತೆ ಯಾವುದು ಹಬ್ಬ ಆಗಲಿ ಯಾವುದೇ ಆಗಲಿ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಇಲ್ಲಿ ಬಂದರೆ ಸ್ವಲ್ಪ ಇದನ್ನಾಗುತ್ತೆ. ಆದರೆ ಫ್ರೆಂಡ್ ಅಂತ ರಿಲೇಷನ್ ಇದ್ದಾರೆ, ಅವರೆಲ್ಲ ಬಂದು ಮಾಡುವಾಗ ಒಂಚೂರು ಇದನ್ನಾಗುತ್ತೆ. ಈಗ ಅರ್ಥ ಆಯ್ತು. ಮದುವೆ ಆಗಿ ಅತ್ತೆ ಮಾವನೊಟ್ಟಿಗೆ ಸಂತೋಷದಲ್ಲಿರುವಾಗ ಅವರನ್ನು ಬಿಟ್ಟು ಮಂಗಳೂರಿಗೆ ಬರುವಾಗ ನೋವಾಯಿತು ಅಂತ ಹೇಳಿ. ನಮ್ಗೊಂಚೂರು ಇಲ್ಲದಿದ್ರೆ ಯಾಕಪ್ಪ ಇವರಿಗೆ ಮದುವೆ ಆಗಿ ಮಂಗಳೂರಿಗೆ ಬರುವಾಗ ನೋವು ಅಂತ ಅನ್ಸಿತ್ತು? ಇಲ್ಲ ಇಲ್ಲ. ಯಾರು ಕಲಿಸಿದ್ರು ಡ್ಯಾನ್ಸ್? ನನ್ನ ಮಗ ರವೀಶ್, ಅವನು ಸ್ಕೂಲಲ್ಲೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಿರ್ತಾನೆ. ಎಷ್ಟು ದೊಡ್ಡ ಮಗ? 12 years. ಓಕೆ, ಇದ್ದಾನಾ? ಹಾ, ಇದ್ದಾನೆ ಓ, ರವೀಶ್. ನಮ್ಮ ಡ್ಯಾನ್ಸ್ ಮಾಸ್ಟರ್. ಯಾಕಂದ್ರೆ ರವೀಶ್ ಮೇ ಬಿ ಇನ್ ದ ಫ್ಯೂಚರ್ ಈಸ್ ಗೋಯಿಂಗ್ ಟು ಬಿ ಅ ವಿನ್ನರ್ ಪ್ರಾಬಬ್ಲಿ ಆನ್ ವೇರಿಯಸ್ ಸ್ಟೇಜಸ್. ಅವನಿಗೆ ಪ್ರಭುದೇವ ಅಂದ್ರೆ ತುಂಬಾ ಇಷ್ಟ. ಮೊದಲು ಮಮ್ಮಿ ನೀನು ಪ್ರಭುದೇವ ಅವ್ರದ್ದು ಕಲಿ, ಆಮೇಲೆ ಮುಂದೆ ನೋಡುವ ಅಂತ ಹೇಳಿದ್ದ ಅವನು. ಅಯ್ಯಯ್ಯೋ, ಪ್ರಭುದೇವನ್ ಡ್ಯಾನ್ಸ್ ನಿಮ್ಮ ಹತ್ರ ಮಾಡ್ಲಿಕ್ಕೆ ಹೇಳಿದ್ನಾ? ಒಂದೊಂದು ಸ್ಟೆಪ್ ಹಾಕುವಾಗ ಅದು ಒಂಚೂರು ಚೇಂಜ್ ಆಗಿರುತ್ತೆ. ನನಗೆ ಭಾರಿ ಇಷ್ಟ ಆಗುತ್ತೆ ಅದು. ಸರಿ, ಈಗ ಮಾಡಿ. ಪ್ರಭುದೇವನ್ ಡ್ಯಾನ್ಸ್ ಇಲ್ಲಿ ಬರ್ತಾ ಇದ್ದಾರೆ. ಓಕೆ. ಪ್ರಭುದೇವ್ ಅರುಣ್ ಇವರಿಂದ ನಿಮಗೆ ಅರುಣ ಮಸಾಲ. ಯಾಕೆ ಹೇಳಿ? ನಿಮ್ಮ ಮಗನಿಗೆ ಘಮ 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 ಅಂತ ತಿಂಡಿ ಮಾಡಿ ಹಾಕ್ಲಿಕ್ಕೆ. ಆಯ್ತಾ? So we just want to appreciate the mother and son pair, ಜೋಡಿ, ತಾಯಿ ಮಗನ ಜೋಡಿಗೆ ನಾವು ಉತ್ತೇಜನ ಕೊಡ್ತಾ ನಿಮಗೆ ಈ ಬಹುಮಾನ ನಮ್ಮ ಟಿವಿ ವತಿಯಿಂದ ಕೊಟ್ಟಿದ್ದೇವೆ. ಡ್ಯಾನ್ಸಿಗೆ ಬರಬೇಕಿದ್ರೆ ಸಂಗೀತ, ಡ್ಯಾನ್ಸಲ್ಲಿ ನೀವು ಇನ್ನೂ ಹೆಚ್ಚು ಇಂಪ್ರೂವ್ಮೆಂಟ್ ತೋರಿಸಬೇಕಾಗ್ತದೆ. ಅದು ನಿಮಗೆ ಗೊತ್ತಾಗಿರ್ಬೋದು. ತುಂಬ ಜನ ಡ್ಯಾನ್ಸ್ ಮಾಡಿದ್ದು ನೀವು ಈಗಾಗಲೇ ನೋಡಿದ್ದೀರಿ, ನಿಮಗೆ ಗೊತ್ತಾಗಿರಬೇಕು. ಸ್ಪರ್ಧೆ ಭಾಳ ಉನ್ನತ ಮಟ್ಟದಲ್ಲಿದೆ. ಸೊ ಮಗನ ಹತ್ರ ಕಲಿತಾ ಇರಿ, ದಿನ ಕಲಿತಾ ಇರಿ. ಖಂಡಿತ ನೆಕ್ಸ್ಟ್ ಟೈಮ್
You will be a fabulous dancer and you will get chosen. All right? Thank you. ಓಕೆ, ಸಂಗೀತ ತುಂಬ ಡಲ್ ಆಗಿದ್ದೀರಾ, ಯಾಕೆ? ಇಲ್ಲ ಹಾಗೇನಿಲ್ಲ. ಸಂಗೀತನೇ ಕೇಳ್ತಾ ಇಲ್ಲ ನೀವು? ಸಂಗೀತ. ಓಕೆ, ಸಂಗೀತ ಅವರೇ, ನಿಮಗೆ ಒಂದು ಈ ಡ್ಯಾನ್ಸಿಗೆ ಬರಬೇಕಂತ ನಿಮಗೆ ಪ್ರೋತ್ಸಾಹ ಕೊಟ್ಟವ್ರು ಯಾರು? ನಮ್ಮ ಯಜಮಾನ್ರು ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ ಸುಮ್ತಿ ಹೆಗಡೆ ಅವರು, ಮತ್ತು ನನ್ನ ಮಗ ಮಾಡು ಮಮ್ಮಿ ಅಂತ ಹೇಳಿದರು. ಹಾಗೆ ಅವನು ಡ್ಯಾನ್ಸ್ ಹೇಳ್ಕೊಟ್ಟ. ಅದಕ್ಕೆ ಓಕೆ ಸಂಗೀತ ಅವರೇ, ಈ ಒಂದು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಿಗೆ ಎಲ್ಲ ಫ್ಯಾಮಿಲಿಯವರನ್ನು, ನಿಮ್ಮ ಫ್ರೆಂಡ್ಸನ್ನು ಎಲ್ಲರನ್ನ ಭಾಳ ಒಂದು ಹುಮ್ಮಸ್ಸಿಂದ ಕರ್ಕೊಂಡು ಬಂದಿದ್ದೀರಾ, ಮಕ್ಕಳನ್ನ ಎಲ್ಲರನ್ನ. ತಾವು ಇವರು ಶಿವಾನಂದ, ನೀವು ಯಾವ ಥರ ಸಪೋರ್ಟ್ ಮಾಡ್ತೀರಾ ಅವರಿಗೆ? ಅವರು ಒಂದು ಡ್ಯಾನ್ಸಲ್ಲಿ ಅವರ ಮಗು ಏನಿದೆ ಅಲ್ಲ, ನಮ್ಮ ಮಗು ರವೀಶ್, ಅವರ ಪ್ರೋತ್ಸಾಹದಿಂದ ಇಂಟ್ರೆಸ್ಟ್ ಆಗಿ ಬಂದು ಅದನ್ನು ಇಡೀ ಒಂದು ನಮ್ಮ ಟಿ ವಿಗೆ ನಮ್ಮಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡೋಣ ಅಂತ ಪ್ರೋತ್ಸಾಹ ಕೊಟ್ಟವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಸುಮ್ತಿ ಆಗಿದೆ. ಅದಕ್ಕೋಸ್ಕರ ಆಗಿ ಒಂದು ಪಾರ್ಟಿಸಿಪೇಟ್ ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಟಿ ವಿಗೆ ಚಾಲೆಂಜ್ ಆಗಿ ಫಸ್ಟ್ ಟೈಮ್ ಸ್ಟೇಜ್ ಎನ್ಕರೇಜು ಫುಲ್ಲು ಏನಿದ್ರು ಇವತ್ತು ಫಸ್ಟ್ ಟೈಮ್ ಲೈಫಲ್ಲಿ ಲೀಡ್ ಮಾಡಬೇಕಂತ ಹಠದಿಂದ ಇವತ್ತು ಮಾಡಿದ್ದಂದರೆ ಪ್ರೋತ್ಸಾಹ ಕೊಟ್ಟವರು ಸುಮ್ತಿ ಆಗಿದೆ. ನಿಮ್ಮದು ಫುಲ್ ಸಪೋರ್ಟ್ ಇದೆ? ಫುಲ್ 100% ಅಲ್ಲ, 200% ಸಪೋರ್ಟ್ ಇದೆ. ಓಕೆ, ನಿಮ್ಮನ್ನು ತುಂಬ ಹೊಗಳ್ತಾ ಇದ್ದಾರೆ. ತಾವು ಯಾವ ಥರ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆ? ನಮ್ಮ ಟಿ ವಿದು ಫಸ್ಟ್ ಟೈಮ್ ಮಂಗಳೂರಲ್ಲಿ ಆಗೋದು ಇದು. ನಮ್ಮ ಮಮ್ಮಿ ಹಾಗೆ ಅದರಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಹೇಳಿದಕ್ಕೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅದು ನಮಗೆಲ್ಲರಿಗೂ ತುಂಬ ಖುಷಿಯಾಗಿದೆ. ಓಕೆ, ತಮ್ಮ ಹೆಸರು? ಪ್ರವೀಣ್. ಓಕೆ, ತಾವು ಯಾವ ಥರ ಸಪೋರ್ಟ್ ಮಾಡ್ತೀರಾ ಅವರಿಗೆಲ್ಲ? ಫ್ಯಾಮಿಲಿ ಫ್ರೆಂಡ್ ಆಗಿ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ. ಆ ರೀತಿಯಿಂದ ನಾನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಶಿವರ್, ಇವರು ಮಗ, ನೀವು ಇವರ ಕೊರಿಯೋಗ್ರಾಫರಾ? ಹಾಂ ಹೌದು. ಫುಲ್ ಹೇಗೆ ಕಲಿತಾರ? ಡ್ಯಾನ್ಸ್ ಕಲಿತಾರ? ಹಾಂ ಕಲಿತಾರೆ. ಡ್ಯಾನ್ಸ್ ಕಲಿಬೇಕಾದ್ರೆ ಬಡಿತಾ ಇದ್ದೀರಾ? ಇಲ್ಲ, ಬಡ್ದಿಲ್ಲ ಅಲ್ಲ? ಸ್ಟೂಡೆಂಟ್, ಒಳ್ಳೆ ಸ್ಟೂಡೆಂಟಾ? ಹಾಂ ತೊಂದರೆ ಇಲ್ಲ, ಕಲಿಸ್ಬೋದಾ? ಕಲಿಸ್ಬೋದು. ಓಕೆ,